ಉಡುಪಿ ನಗರದ ಬಹುತೇಕ ರಸ್ತೆಗಳು ಹಾಳಾಗಿದ್ದು ಸಂಚಾರಕ್ಕೆ ಅಯೋಗ್ಯವಾಗಿದೆ. ಈ ಮಧ್ಯೆ ಡಿಸೆಂಬರ್ ತಿಂಗಳಲ್ಲೂ ಮಳೆ ಸುರಿಯುತ್ತಿದ್ದು ರಸ್ತೆ ರಿಪೇರಿಗೂ ತೊಡಕಾಗಿದೆ. ಇದೇ ವೇಳೆ ಪುಟಾಣಿ ವಿದ್ಯಾರ್ಥಿಯೊಬ್ಬ ನಗರಸಭೆ ಆಯುಕ್ತರಿಗೆ ದೂರು ಹೇಳಿದ್ದಾನೆ. ನಮ್ಮ ಶಾಲೆಯ ರಸ್ತೆ ಸರಿ ಇಲ್ಲ, ಸರಿಪಡಿಸಿ ಎಂದು ನಗರಸಭೆ ಆಯುಕ್ತರಿಗೆ ಮುಕುಂದ ಕೃಪಾ ಶಾಲೆಯ ಪುಟಾಣಿ ವಿದ್ಯಾರ್ಥಿ ತನ್ಮಯ್ ಕಾಮತ್ ಮನವಿ ಮಾಡಿದ್ದಾನೆ. ಬಾಲಕನ ಮಾತನ್ನು ಆಲಿಸಿದ ಆಯುಕ್ತರು ಸರಿಪಡಿಸಲು ಭರವಸೆ ನೀಡಿದ್ದಾರೆ. ಗಾಯ ಎಲ್ಲಿ ನಿನಗೆ ಯಾಕೆ ಇಲ್ಲಲ್ಲ, ಹೋಗಿಲ್ಲ ಸ್ಕೂಲಿಗೆ, ನಿನಗೆ ಗಾಯ ಆಗಿಲ್ಲಲ್ಲ? ಯಾರು ಬಿದ್ದೇ ಇಲ್ಲಲ್ಲ, ನೀ ಬಿದ್ದಿದ್ಯಾ? ರಸ್ತೆಗೆ ಗಾಯ ಬಿದ್ದಿದ್ಯಾ? ರಸ್ತೆಗೆ ಏನು ಗಾಯ ಆಗಿಲ್ಲ? ಹೌದಾ? ಏನ್ ಮಾಡ್ಬೇಕು? ಹೋಗ್ಬೇಕು ಗಾಡಿ ಏನ್ ಮಾಡ್ಬೇಕು? ರಸ್ತೆ ಸರಿ ಮಾಡಿ, ರೋಡ್ ಸರಿ ಮಾಡಿ ಕೊಡಿ ಮಣ. ಹೌದಾ? ಬೇರೆ ಸ್ಕೂಲಿಗೆ ಹಚ್ಬಿಡಲ್ಲ, ರೋಡ್ ಎಲ್ಲಿ ಸರಿ ಇದೆ ಅಲ್ಲಿ? ಅದೇ ಸ್ಕೂಲೇ ಬೇಕಾ? ಅದೇ ಸ್ಕೂಲೇ ಬೇಕಾ? ಅಲ್ಲ ಅದೇ ಸ್ಕೂಲೇ ಬೇಕಾ? ಹೌದಾ? ನೀ ಆರಾಮಿದೆಯಲ್ಲ, ಯಾಕೆ ಬೇಕು? ನೀ ಬಿದ್ದಿದ್ರೆ ನಾನು ಮಾಡ್ತಿದ್ದೆ. ಯಾರು ಬೀಳಬಾರ್ದು ಮಾಡ್ತಾರೆ. ಹೌದಾ? ಆಯ್ತು. ಎಷ್ಟನೇ ಸ್ಕೂಲ್, ಎಷ್ಟನೇ ಕ್ಲಾಸು? ಸ್ಟ್ಯಾಂಡರ್ಡ್, ಎಷ್ಟನೇ ಸ್ಟ್ಯಾಂಡರ್ಡ್ ಇದೆ? ಡೇ ಕೇರ್ ಮೇಡಮ್, 3 ವರ್ಷ. ಇನ್ನೂ ಪ್ರೀ ನರ್ಸರಿ ಇದೆ. ಏನಾಗ್ತೇವೆ ಮುಂದೆ ದೊಡ್ಡವನಾಗಿ? ಏನಾಗ್ತೇವೆ ಮುಗಿ ಮಣ್ಣೆ ಬಂದಿದ್ದಾಗ ಇದ್ಯಾ ರೋಡ್ ಶೋದಲ್ಲಿ? ನೋಡ್ದಾ?